ಪಜೂರು ಗ್ರಾಮದ ಈ ಪಾತೂರು ಕೋಟಕ ರಸ್ತೆ ಹಾಗೂ ಮುಖ್ಯ ರಸ್ತೆ ಹಾಗೂ ಜಂಕ್ಷನ್ ಅಭಿವೃದ್ಧಿಗಾಗಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಮಾಜಿ ಸಚಿವರಾದಂಥ ಸನ್ಮಾನ್ಯ ನಮ್ಮೆಲ್ಲರ ನಾಯಕರಾದ ಯುಟಿ ಖಾದರ್ ಅವರು ಸುಮಾರು 1,05,00,000 ರೂಪಾಯಿ ಒದಗಿಸಿಕೊಟ್ಟಿದ್ದಾರೆ. ಇದನ್ನು ಇವತ್ತು ನಾವಿಲ್ಲಿ ಶಿಲಾನ್ಯಾಸ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶಿಲಾನ್ಯಾಸ ಮಾಡಿರುವಂಥ ನಮ್ಮೆಲ್ಲ ನೆಚ್ಚಿನ ನಾಯಕರಾದ ಈ ಶಾಸಕರಾದ ಯುಟಿ ಖಾದರ್ ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ನಮ್ಮ ತಾಲೂಕು ಪಂಚಾಯತಿನ ಅಧ್ಯಕ್ಷರು ಗೌರವಾನ್ವಿತ ನಾಯಕರಾದ ಸನ್ಮಾನ್ಯ ಚಂದ್ರಾಸ್ ಕರ್ಕೇರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಪಜೂರು ಗ್ರಾಮದ ಅಭಿವೃದ್ಧಿಯಾಗಿ ಭಾಳಷ್ಟು ಕೊಡುಗೆ ನೀಡಿದಂಥ ಇಲ್ಲಿಯ ಸ್ಥಳೀಯ ಜಿಲ್ಲಾ ಪಂಚಾಯತ್ ಸದಸ್ಯರಾದ ನಾಯಕಿ ಶ್ರೀಮತಿ ಮಮತಾ ಗಟ್ಟಿಯವರನ್ನು ಕೂಡ ಈ ಸಂದರ್ಭದಲ್ಲಿ ಆರ್ಥಿಕ ಸ್ವಾಗತಿಸ್ತಾ ಇದ್ದೇನೆ. ಹಿರಿಯ ನಾಯಕರು ನಮ್ಮ ಪಂಚಾಯತ್ ಅಧ್ಯಕ್ಷರಾದ ಸನ್ಮಾನ್ಯ ಸೀತಾರಾಮ್ ಶೆಟ್ಟಿ ನಮ್ಮೊಂದಿಗಿದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮೆಲ್ಲ ಸದಸ್ಯರು, ಪಂಚಾಯತ್ ಸದಸ್ಯರು ಇಮ್ತಿಯಾಜ್ರವರು, ಮೈದಿಯವರು, ರಫೀಕ್ರವರು, ಶ್ರೀಮತಿ ಪ್ರೋರಿರವರು, ಶೇಖರ್ ಬೆಲ್ಜಾರ್ರವರು ಹಾಗೆಲ್ಲ ಇಲ್ಲಿರುವಂಥ ಎಲ್ಲ ಗೌರವಾನ್ವಿತ ನಮ್ಮ ಊರಿನ ನಾಗರಿಕರನ್ನು ಈ ಕಾರ್ಯಕ್ರಮ ಸ್ವಾಗತಿಸ್ತೇನೆ. ಹಾಗೆಯೇ ನಮ್ಮ ಪಿ ಡಿ ಅವರಿದ್ದಾರೆ ಮತ್ತು ನಮ್ಮ ಅಧಿಕಾರಿ ಇಂಜಿನಿಯರ್ಗಳಿದ್ದಾರೆ, ಅವರನ್ನು ಕೂಡ ಎಲ್ಲರನ್ನು ಸ್ವಾಗತಿಸ್ತಾ ಈ ಕಾರ್ಯಕ್ರಮ ಕ್ಷೇತ್ರದ ಪಜೂರು ಗ್ರಾಮ ಪಂಚಾಯತ್ ಅತ್ಯಂತ ಅಭಿವೃದ್ಧಿ ಹೊಂದುತ್ತಿರುವ ಗ್ರಾಮ ಪಂಚಾಯತ್ ಆಗಿದೆ. ಬಹುತೇಕ ನಮ್ಮ ಎಲ್ಲ ರಸ್ತೆಗಳು ಇವತ್ತು ಒಂದು ಉತ್ತಮವಾದ ರಸ್ತೆಯ ಸುಸ್ಥಿತಿಯಲ್ಲಿ ನಾವು ಇವತ್ತನ್ನು ನಿಲ್ಲಿಸಿದ್ದೇವೆ. ಅದು ನಾನಿಲ್ಲಿ ಜಿಲ್ಲಾ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಿದ್ದರೆ ಜನಪ್ರತಿನಿಧಿ ಸೇರಿಕೊಂಡು ಇದೀಗ ಇದೊಂದು ಮುಖ್ಯವಾದ ರಸ್ತೆ. ಯಾಕೆಂದರೆ ಇವತ್ತು ನಮ್ಮ ಕೊಣಾಜೆ ಅಡ್ಯಾರ್ ಪದದ ಮುಖ್ಯ ರಸ್ತೆಯಿಂದ ಕಮಲಾಪದ ಮುಡಿಪು ಸಂಪರ್ಕ ಮುಖ್ಯ ರಸ್ತೆಗೆ ಸಂಪರ್ಕಿಸುವಂಥ ಇವತ್ತು ಪಜೀರಿಂದ ಈ ಒಂದು ಲಿಂಕ್ ರಸ್ತೆ ಏನಿದೆ ಇದು ಕೂಡ ಭಾಳ ಅತ್ಯಗತ್ಯ ಮತ್ತು ಪ್ರಮುಖವಾದ ರಸ್ತೆ. ಭಾಳಷ್ಟು ವಾಹನಗಳು ಸಂಚರಿಸಿದೆ. ಇದಕ್ಕೆ ನಾವು ಈಗ 1.5 ಹಿಂದೆ ಅದನ್ನು ಡಾಮರೀಕರಣಗೊಳಿಸಿದ್ದೆವು. ಇದೀಗ 1.5 ಕೋಟಿ ರೂಪಾಯಿಯಲ್ಲಿ ಅಗಲೀಕರಣಗೊಳಿಸಿ ಸೌಂದರ್ಯದ ಒಂದು ಸುಂದರವಾದ ಸುಸಜ್ಜಿತವಾದ ರಸ್ತೆಯನ್ನು ನಿರ್ಮಾಣ ಮಾಡಿ ನಾವು ಇವತ್ತು ಚಾಲನೆ ಕೊಡ್ತಾ ಇದ್ದೇವೆ. ಇದರ ಜೊತೆಯಲ್ಲಿ ಇನ್ನೂ ಕೂಡ ನಮ್ಮ ಪಜೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಮ್ಮ ಎಲ್ಲ ಸದಸ್ಯರು ಜಿಲ್ಲಾ ಪಂಚಾಯತ್ನವರು ಇಂಥ ಏನಾದ್ರು ಬೇಡಿಕೆ ಕೊಟ್ಟಿದ್ದಾರಾ, ಬಹುತೇಕ ಎಲ್ಲ ಬೇಡಿಕೆ ನಾವು ಈಗಲೇ ಅನುದಾನ ಬಿಡುಗಡೆ ಮಾಡಿದ್ದೇನೆ. ಮುಂದಿನ ದಿನಕ್ಕೆ ಬಿಡುಗಡೆ ಮಾಡ್ತೇವೆ. ಅದರ ಬಲಕ ರಸ್ತೆಗೆ ಇರಲಿ 20 ಲಕ್ಷ ಇದೆ. ನಮ್ಮ ಜೋಮಸಿಯಿಂದ ಸುದರ್ಶನ ಭಜನಾ ಮಂದಿರ ತನಕ ಇವತ್ತು 25 ಲಕ್ಷ ಅನುದಾನ ಇದೆ. ಪಾಣೆಲ ಗ್ರೌಂಡಿಗೆ ಇವತ್ತು 20 ಲಕ್ಷ ಇದೆ. ಪಾಣೆಲ ಅಡ್ಡ ರಸ್ತೆಗೆ ಇವತ್ತು 10 ಲಕ್ಷ ಇದೆ. ಚರ್ಚ್ ರಸ್ತೆಗೆ ಇವತ್ತು 10 ಲಕ್ಷ, ಜೋಗಿಬೆಟ್ಟು ರಸ್ತೆ, ಹಿಂದೂ ರುದ್ರಮಿಗೆ ಅನುದಾನ. ಬಹುಶಃ ಯಾವುದೇ ಬೇಡಿಕೆಯನ್ನು ಇಟ್ಟಿದಾರ ಆ ಎಲ್ಲ ಬೇಡಿಕೆಯನ್ನು ಬಹುಶಃ ಇವತ್ತು ನಾವು ಅನುದಾನದಿಂದ ಬಿಡುಗಡೆ ಮಾಡಿದ್ದೇವೆ. ಈ ಕ್ಷೇತ್ರ ಜನರು ಕೊಟ್ಟ ಶಕ್ತಿಯಿಂದಾಗಿ ಮುಂದಿನ ದಿನಗಳಲ್ಲಿ ಆ ಕೆಲಸವನ್ನು ಪ್ರಾರಂಭಿಸ್ತಾ ಇವತ್ತು ಹೋಗ್ತೇವೆ. ಏನಾದರೂ ಬಾಕಿ ಉಳಿದಿದ್ದಲ್ಲಿ ಆ ರಸ್ತೆ ಕೂಡ ಬಹುಶಃ ನಾವು ಶಾಸಕನಲ್ಲಿ ಅನುದಾನ ತಂದು ಬಿಡುಗಡೆ ಮಾಡಿ ಆ ಕೆಲಸ ಕೂಡ ಮಾಡಿಸ್ತೇನೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಬಯಸಿ, ಬಹುಶಃ ಪಜೀರ್ನ ಎಲ್ಲ ಹಿರಿಯರು ಮತ್ತು ಕಿರಿಯರು ಒಗ್ಗಟ್ಟಿನಿಂದ ಇದ್ದುಕೊಂಡು ಈ ಒಂದು ವಿಶೇಷದ ಗೌರವ ಇವತ್ತು ತಂದುಕೊಟ್ಟಿದ್ದಾರೆ. ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವರು ಒಂದೇ ತಾಯಿಯ ಮಕ್ಕಳ ರೀತಿ ಜೀವಿ ಮಾಡುವಂಥದ್ದು ಈ ಒಂದು ಸಂಸ್ಕೃತಿ ಮತ್ತು ಈ ಒಂದು ಸೌಹಾರ್ದತೆ ಶಾಶ್ವತ ನಿಲ್ಲಿ ಅಂತೇಳಿ ನಾನು ಶುಭಾಶಯ ಸಲ್ಲಿಸ್ತೇನೆ.